ಅದು ಸುಮಾರು ಬೆಳಿಗ್ಗೆ 7 ಗಂಟೆ. ಕಿತ್ತೂರಿನ ಕೋಟೆಯ ಪಕ್ಕ ವಾಕಿಂಗ್ ಮಾಡುತ್ತಿದ್ದ ಕಿತ್ತೂರಿನ ಕೆಲವು ಸ್ಥಳೀಯರು ಕಿತ್ತೂರು ಕೋಟೆಯಿಂದ ಒಬ್ಬ ವ್ಯಕ್ತಿ ಅನುಮಾನಾಸ್ಪದವಾಗಿ ಹೊರಗೆ ಬರುವುದನ್ನ ಕಂಡಿದ್ದಾರೆ. ಅಷ್ಟೇ ಅಲ್ಲದೆ ಅವನು ತನ್ನ ಬಟ್ಟೆ ಹಿಂದೆ ಏನೋ ಮುಚ್ಚಿಕೊಂಡಿರುವ ಹಾಗೆ ಅವರಿಗೆ ಕಂಡು ಬಂದಿದೆ. ಇನ್ನೇನು ಅವನನ್ನ ಮಾತನಾಡಿಸಬೇಕೆಂದು ಅವನ ಬಳಿ ಹೋಗುತ್ತಿದ್ದ ಹಾಗೆ ಸುಮಾರು 55 ವರ್ಷದ ಆ ವ್ಯಕ್ತಿ ಅಲ್ಲಿಂದ ಓಡಿ ಹೋಗಲು ಪ್ರಯತ್ನ ಪಟ್ಟಿದ್ದಾನೆ. ತಕ್ಷಣವೇ ಅಲ್ಲಿದ್ದ 4 ಜನ ಸ್ಥಳೀಯರು ಆ ವ್ಯಕ್ತಿಯನ್ನ ಓಡಿ ಹೋಗಿ ಹಿಡಿದಿದ್ದಾರೆ. ಹಾಗೂ ಅವನನ್ನು ವಿಚಾರಿಸಿ ಕೇಳಿದಾಗ ಆ ಕೋಟೆಯ ಒಳಗೆ ನೀನು ಬೆಳಿಗ್ಗೆ ಏನು ಮಾಡುತ್ತಿದ್ದೆ ಎಂದು ಕೇಳಿದ್ದಾರೆ. ಹಾಗೆ ಆತನು ತನ್ನ ಬಟ್ಟೆಯಲ್ಲಿ ಏನು ಮುಚ್ಚಿಕೊಂಡಿದ್ದೀಯಾ ಅಂತ ತೋರಿಸಲು ಅವನನ್ನ ಗದರಿಸಿದ್ದಾರೆ. ಆದ್ರೆ ಆ ವ್ಯಕ್ತಿ ಏನು ಮುಚ್ಚಿಕೊಂಡಿದ್ದೆ ಅನ್ನೋದನ್ನ ತೋರಿಸಲು ಮುಂದಾಗುವುದಿಲ್ಲ. ಆಗ ಆ ಸ್ಥಳೀಯರು ಇನ್ನೂ ಗದರಿಸಿದಾಗ ಆಗ ಅವನು ಹಿಡಿದುಕೊಂಡಿದ್ದ ಚೆಂಬು ಅವರಿಗೆ ಕಂಡು ಬರುತ್ತದೆ. ಇದನ್ನು ಕಂಡು ಸ್ಥಳೀಯರು ಇನ್ನೂ ರೊಚ್ಚಿಗೆದ್ದಿದ್ದಾರೆ. ಅವನನ್ನು ಹೆಚ್ಚಿಗೆ ವಿಚಾರಿಸಿದಾಗ ಗೊತ್ತಾಗಿತ್ತು ಆ ಕೋಟೆಯ ಒಳಗೆ ಆ ವ್ಯಕ್ತಿ ಟಾಯ್ಲೆಟ್ ಮಾಡಲು ಹೋಗಿದ್ದ ಅಂತ. ಇದನ್ನು ಕೇಳಿದ ಸ್ಥಳೀಯರು ನಿಜಕ್ಕೂ ಕೆಂಡಾಮಂಡಲಾಗಿದ್ದಾರೆ. ಹೌದು, ಹೇಳಿ ಕೇಳಿ ಅದು ಕಿತ್ತೂರು ಚೆನ್ನಮ್ಮನ ಕೋಟೆ. ಆದರೆ ಕೆಲವರು ಅದನ್ನ ಇಂತಹ ಕೆಲಸಗಳಿಗೆ ಉಪಯೋಗಿಸುತ್ತಿದ್ದಾರೆ ಅಂತ ಕಂಡು ಯಾರಿಗಾದರೂ ಸಹಜವಾಗಿ ಸಿಟ್ಟು ಬಂದೇ ಬರುತ್ತದೆ. ಮುಂದೆ ಆ ವ್ಯಕ್ತಿಯನ್ನು ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿ ಠಾಣೆಗೆ ಒಪ್ಪಿಸಿದ್ದಾರೆ. ಈ ಘಟನೆ 1993 ಆಗಸ್ಟ್ ತಿಂಗಳಲ್ಲಿ ನಡೆದಿತ್ತು. ತದನಂತರ ಕೆಲವು ತಿಂಗಳವರೆಗೆ ಈ ಕೋಟೆಯನ್ನ ಕಾಯಲು ಬೆಳಿಗ್ಗೆ ಮತ್ತು ಸಾಯಂಕಾಲ 2 ಪೇದೆಗಳನ್ನ ಕೂಡ ನೇಮಕ ಮಾಡಲಾಗಿತ್ತು. ಆದ್ರೆ ಕೆಲವು ತಿಂಗಳ ನಂತರ ಆ ಪೊಲೀಸರು ಅಲ್ಲಿ ಕಾಣಿಸುವುದಿಲ್ಲ. ಮತ್ತೆ ಆ ಕೋಟೆಯಲ್ಲಿ ಇದೇ ಸ್ಥಿತಿ ಮುಂದುವರೆದಿತ್ತು. 80ರ ದಶಕದಲ್ಲಂತೂ ಇಲ್ಲಿ ರಾತ್ರಿ ಆದರೆ ಸಾಕು ವೇಶ್ಯಾವಾಟಿಕೆ ದಂಧೆಗಳು ನಿರಂತರವಾಗಿ ನಡೆಯುತ್ತಿದ್ದವು. ಸಾಯಂಕಾಲವಾದರೆ ಅನೈತಿಕ ಅಕ್ರಮ ವ್ಯವಹಾರಗಳು, ಕುಡುಕರ ಹಾವಳಿ, ಬೆಳಿಗ್ಗೆ ನೋಡಿದರೆ ಇಂತಹ ಕೆಟ್ಟ ಅಭ್ಯಾಸಗಳು. ಹೌದು, ಕಿತ್ತೂರು ಕೋಟೆ ಎನ್ನುವುದು ಕಸದ ಬುಟ್ಟಿಯಾಗಿ ಹೋಗಿತ್ತು. ಎಲ್ಲಿ ನೋಡಿದರೂ ಸರಾಯಿ ಬಾಟಲ್ಗಳು, ಎಲ್ಲಿ ನೋಡಿದರೂ ಗಲೀಜು ಕಸ ಕಡ್ಡಿ. ಸಂಜೆಯಾಗುತ್ತಿದ್ದರೆ ಒಳನುಸುಳುವ ಕುಡುಕರು ತಮಗೆ ಎಲ್ಲಿ ಬೇಕೆಂದರೆ ಕುಡಿದು ಇದನ್ನ ಕುಡುಕರ ಅಡ್ಡವಾಗಿ ಮಾರ್ಪಡಿಸಲ್ಪಟ್ಟಿದ್ದರು. ಎಂತಹ ದುರ್ಭಾಗ್ಯ ನೋಡಿ ಸ್ನೇಹಿತರೆ. ಭಾರತದ ಮೊಟ್ಟ ಮೊದಲ ಸ್ವಾತಂತ್ರ್ಯ ಹೋರಾಟ ನಡೆದಿದ್ದೇ ಈ ಕಿತ್ತೂರಿನ ಕೋಟೆಯಿಂದ. ಈಗ ಯಾವ ದುಸ್ಥಿತಿಗೆ ಬಂದಿದೆ ಎಂದು. ಹಲವು ವರ್ಷಗಳ ಹಿಂದೆ ಕೋಟೆಗೆ ರಾತ್ರಿ ವೇಳೆ ಬೆಳಕು ನೀಡಲು ಅಳವಡಿಸಿದ್ದ ದೀಪಗಳು ಈಗ ಸಂಪೂರ್ಣ ಹಾಳಾಗಿವೆ ಅಥವಾ ಕಳ್ಳತನವಾಗಿವೆ. ಸಂಜೆ ಆಗುತ್ತಿದ್ದರೆ ಈ ಅರಮನೆ ಅಥವಾ ಕೋಟೆ ಕತ್ತಲೆಯ ಕೋಪದಲ್ಲಿ ಮುಳುಗೋಗುತ್ತದೆ. ಆದ್ರೆ ಕೋಟೆಯಲ್ಲಿನ ಸಮಸ್ಯೆಗಳನ್ನು ಜನತೆ ಹಾಗೂ ಪ್ರವಾಸಿಗರು ಅನುಭವಿಸಿದರೂ ಅದು ಜನಪ್ರತಿನಿಧಿಗಳಾಗಲಿ ಅಥವಾ ಜಿಲ್ಲಾಡಳಿತಕ್ಕೆ ಗೋಚರಿಸದೇ ಇರುವುದು ನಿಜಕ್ಕೂ ಆಶ್ಚರ್ಯಕರ ಸಂಗತಿ. ಮಾತಿಗೊಮ್ಮೆ ಚೆನ್ನಮ್ಮನ ಹೆಸರು ಹೇಳಿ ತಮ್ಮ ಬೆಳೆಯನ್ನ ಬಯಸಿಕೊಳ್ಳುತ್ತಿರುವ ರಾಜಕಾರಣಿಗಳು ಈಗ ವೀರವನಿತೆಗೆ ಅವಮಾನವಾಗುತ್ತಿರುವ ಸಂದರ್ಭದಲ್ಲಿಯೂ ತಮಗೇನು ತಿಳಿದಂತೆ ಕಣ್ಮುಚ್ಚಿಕೊಳ್ಳುತ್ತಿರುವುದು ಖೇದಕರವಾಗುತ್ತಿದೆ. ಕಿತ್ತೂರು ಚೆನ್ನಮ್ಮಾಜಿ ಕೋಟೆ ನೋಡಲೆಂದು ಬಂದರೆ ಕೋಟೆಯಲ್ಲಿರುವ ಅವ್ಯವಸ್ಥೆ ಹಾಗೂ ರಾಣಿ ಚೆನ್ನಮ್ಮ ಬಗ್ಗೆ ಕಾಳಜಿ ಕುರಿತು ನೋವಾಗುತ್ತದೆ. ಕರ್ನಾಟಕದ ಉತ್ತರ ತುತ್ತುದಿಯಲ್ಲಿ ಬೆಳಗಾವಿಯಿಂದ ಬಸ್ನಲ್ಲಿ ಹೊರಟರೆ ಸುಮಾರು 50 ಕಿಲೋಮೀಟರ್ ದೂರ ಹಾಗೂ ಧಾರವಾಡದಿಂದ 32 ಕಿಲೋಮೀಟರ್ ದೂರದೊಳಗೆ ಇರುವ ಕಿತ್ತೂರು ರಾಣಿ ಚೆನ್ನಮ್ಮನ ಈ ಬೀಡು ಕರ್ನಾಟಕದ ಇತಿಹಾಸವನ್ನ ಸಾರುವ ಐತಿಹಾಸಿಕ ಸ್ಮಾರಕಗಳ ಪೈಕಿ ಮೇಲ್ಪಂಕ್ತಿಗೆ ಸೇರುತ್ತದೆ. ಕನ್ನಡ ನಾಡಿನ ವೀರ ಮಹಿಳೆಯರಲ್ಲಿ ಅಗ್ರ ಪಂಕ್ತಿ ಸಾಲಿನಲ್ಲಿ ಸೇರುವ ಸ್ವಾತಂತ್ರ್ಯ ಅಭಿಮಾನಿಗಳ ಸಾಕಾರ ಮೂರ್ತಿ ರಾಣಿ ಚೆನ್ನಮ್ಮ. ಕಿತ್ತೂರಿನ ದೇಸಾಯಿಗಳಲ್ಲಿ ಪ್ರಸಿದ್ಧರಾದಂತಹ ಮಲ್ಲ ಸರ್ಜರ ಕಿರಿಯ ಹೆಂಡತಿ ಕಿತ್ತೂರಿನ ಒಡತಿ. ತಾವಾಳುತ್ತಿದ್ದ ಪುಟ್ಟ ರಾಜ್ಯದ ಸ್ವಾತಂತ್ರ್ಯ ರಕ್ಷಣೆಗಾಗಿ ಬ್ರಿಟಿಷರ ದೊಡ್ಡ ಸೈನ್ಯದ ವಿರುದ್ಧ ಸೆಟೆದು ನಿಂತು ನಡೆಸಿದ ಕೆಚ್ಚದೆಯ ಹೋರಾಟ, ಅಲ್ಲಿ ತೋರಿಸಿದ ಧೈರ್ಯ ಸಾಹಸ ಚೆನ್ನಮ್ಮನ ಕೀರ್ತಿಯನ್ನ ಶಿಖರಕ್ಕೆ ಏರಿಸಿತ್ತು. ಚೆನ್ನಮ್ಮನಿಂದ ಕಿತ್ತೂರು ಪ್ರಸಿದ್ಧವಾಗಿದೆ. ಚೆನ್ನಮ್ಮ ಹುಟ್ಟಿದ್ದು 1778ರಲ್ಲಿ ಬೆಳಗಾವಿಯಿಂದ ಉತ್ತರಕ್ಕೆ ಸುಮಾರು 6 ಕಿಲೋಮೀಟರ್ ದೂರದಲ್ಲಿರುವ ಕಾಕತಿ ಅವರ ಹುಟ್ಟೂರು. ತಂದೆ ಕಾಕತಿಯ ದೇಸಾಯಿ ಧೋಳಪ್ಪನವರು. ಚೆನ್ನಮ್ಮ ಎಳೆ ವಯಸ್ಸಿನಲ್ಲಿಯೇ ಕುದುರೆ ಸವಾರಿ ಹಾಗೂ ಬಿಲ್ಲು ವಿದ್ಯೆಯನ್ನ ಕರಗತ ಮಾಡಿಕೊಂಡಿದ್ದರು. ದೇಸಾಯಿಗಳ ಮನೆತನದ ಮಲ್ಲಸರ್ಜನ ಪಟ್ಟಕ್ಕೆ ಬಂದಿದ್ದು 1772ರಲ್ಲಿ. 700ಕ್ಕೂ ಹೆಚ್ಚು ಹಳ್ಳಿಗಳನ್ನ ಒಳಗೊಂಡಿದ್ದು ಕಲಘಟಗಿ, ಮುನವಳ್ಳಿ, ನರಗುಂದ, ಧಾರವಾಡದವರೆಗೂ ವಿಸ್ತರಿಸಿದ್ದ ಕಿತ್ತೂರು ರಾಜ್ಯದ ಮೇಲೆ ಮಲ್ಲಸರ್ಜನ ಕಾಲದಲ್ಲಿ ಹೈದರಾಲಿ ಮತ್ತು ಟಿಪ್ಪು ಸದಾಕಾಲ ದಾಳಿಯನ್ನ ಮಾಡುತ್ತಿದ್ದರು. ಮಲ್ಲಸರ್ಜನ ತನ್ನ ಕೊನೆಗಾಲದಲ್ಲಿ ಬಿಡುಗಡೆ ಹೊಂದಿ ಕಿತ್ತೂರಿಗೆ ಹಿಂದಿರುಗಿದರೂ ಬಹುಬೇಗ ತೀರಿಕೊಳ್ಳುತ್ತಾರೆ. ಮಲ್ಲಸರ್ಜನ ಮಗ ಶಿವಲಿಂಗ ರುದ್ರ ಪಟ್ಟಕ್ಕೆ ಬಂದರೂ 8 ವರ್ಷಗಳಲ್ಲಿಯೇ ಅನಾರೋಗ್ಯ ಪೀಡಿತನಾಗಿ ಸಾವನ್ನಪ್ಪುತ್ತಾನೆ. ಆ ದಂಪತಿಗಳಿಗೆ ಮಕ್ಕಳಿರಲಿಲ್ಲ. ಹೀಗಾಗಿ ಅವರು ಮರಡಿ ಗೌಡರ ಮಗ ಶಿವಲಿಂಗಪ್ಪನನ್ನ ದತ್ತು ತೆಗೆದುಕೊಂಡು ಮಲ್ಲಸರ್ಜನು ತೀರಿಕೊಂಡ ಬಳಿಕ ಚೆನ್ನಮ್ಮ ದತ್ತಕನ ಹೆಸರಿನಲ್ಲಿ ರಾಜ್ಯಭಾರ ಮಾಡುತ್ತಿದ್ದರು. ಇಡೀ ದೇಶವನ್ನ ತಮ್ಮ ಆಡಳಿತ
ಆಡಳಿತಕ್ಕೆ ತಂದುಕೊಳ್ಳಬೇಕೆಂಬ ಬ್ರಿಟಿಷರ ಕಾರ್ಯತಂತ್ರದ ಭಾಗವಾಗಿ ದತ್ತು ಸ್ವೀಕಾರವನ್ನ ರದ್ದು ಮಾಡಿ ಕಾನೂನು ತಂದಿದ್ದರು. ಇದೇ ನೆಪದಿಂದ ಕಿತ್ತೂರನ್ನ ಕಬಳಿಸಲು ಬ್ರಿಟಿಷರು ಮುಂದಾಗುತ್ತಾರೆ. ಧಾರವಾಡ ಕಲೆಕ್ಟರ್ ಆಗಿದ್ದ ಥಾಕ್ರೆ ಹಾಗೂ ದಕ್ಕನ್ ಕಮಿಷನರ್ ಆಗಿದ್ದ ಚಾಪ್ಲಿನ್ ಇಬ್ಬರು ಸೇರಿ ಕಿತ್ತೂರು ಆಡಳಿತವನ್ನ ತಮ್ಮ ಕಾರುಬಾರುಗಳಿಗೆ ಒಪ್ಪಿಸುವಂತೆ ಚೆನ್ನಮ್ಮನಿಗೆ ತಾಕೀತು ಕೂಡ ಮಾಡುತ್ತಾರೆ. ಕಿತ್ತೂರು ರಕ್ಷಿಸಿಕೊಳ್ಳಲು ಸೇನೆಯನ್ನ ಬಲಪಡಿಸಿದ ಚೆನ್ನಮ್ಮ ಯುದ್ಧ ಉಪಕರಣಗಳನ್ನ ದಾಸ್ತಾನುಗಳನ್ನ ತಯಾರಿ ಮಾಡಿಸುತ್ತಾರೆ. ಹತ್ತಿರದ ಬೇರೆ ಸಂಸ್ಥಾನಗಳ ಸೈನಿಕರನ್ನು ಕರೆಸಿಕೊಳ್ಳುತ್ತಾರೆ. ಇದನ್ನೆಲ್ಲವನ್ನ ಬಲ್ಲ ಬ್ರಿಟಿಷ್ ಸರ್ಕಾರ ಕಿತ್ತೂರನ್ನು ಕಬಳಿಸಲು ಸಂಚು ನಡೆಸುತ್ತಾರೆ ಇತ್ತು. ಧಾರವಾಡ ಕಲೆಕ್ಟರ್ ಥಾಕ್ರೆ ಸೈನ್ಯ ಸಮೇತ ಅಕ್ಟೋಬರ್ 23, 1824ರಲ್ಲಿ ಕಿತ್ತೂರಿಗೆ ಬಂದಿಳಿಯುತ್ತಾನೆ. ಆದರೆ ಕಿತ್ತೂರು ಕೋಟೆ ಬಾಗಿಲನ್ನ ಭದ್ರಪಡಿಸಲಾಗಿತ್ತು. ಫಿರಂಗಿಗಳಿಂದ ಬಾಗಿಲನ್ನು ನಾಶಪಡಿಸುವ ಎಚ್ಚರಿಕೆಯನ್ನು ಥಾಕ್ರೆ ನೀಡಿದರೂ ಕಿತ್ತೂರು ಸೈನ್ಯ ಮಾತ್ರ ಜಗ್ಗುವುದಿಲ್ಲ. ಕಿತ್ತೂರು ಯುದ್ಧಕ್ಕೆ ಸಿದ್ಧವಾಗಿತ್ತು. ಕೋಟೆ ಬಾಗಿಲಲ್ಲಿ ನಿಂತಿದ್ದ ಬ್ರಿಟಿಷ್ ಸೈನ್ಯದ ಮೇಲೆ ಗುರುಸಿದ್ದಪ್ಪ ನಾಯಕತ್ವದ ಕಿತ್ತೂರು ಸೇನೆ ಮುಗಿಬಿದ್ದಿತ್ತು. ಕತ್ತಿ ಹಿಡಿದು ಚೆನ್ನಮ್ಮ ಕುದುರೆ ಏರಿ ಯುದ್ಧ ಭೂಮಿಯಲ್ಲಿದ್ದು ಸೈನಿಕರನ್ನ ಹುರಿದುಂಬಿಸುತ್ತಿದ್ದಳು. ಕಾಳಗ ಜೋರಾಗಿ ನಡೆಯುತ್ತಿತ್ತು. ಚೆನ್ನಮ್ಮನ ನೆಚ್ಚಿನ ಭಂಟರಾದ ಅಮಟೂರು ಬಾಳಪ್ಪ ಬ್ರಿಟಿಷ್ ಸೈನ್ಯದ ಮುಖ್ಯಸ್ಥ ಧಾರವಾಡ ಕಲೆಕ್ಟರ್ ಥಾಕ್ರೆಯನ್ನ ಗುಂಡಿಟ್ಟು ಕೊಂದು ಬಿಡುತ್ತಾನೆ. ಇದರಿಂದ ಬ್ರಿಟಿಷ್ ಸೈನ್ಯಕ್ಕೆ ಹಿನ್ನಡೆಯಾಗುತ್ತದೆ. ಹಲವು ಬಿಳಿ ಸೈನಿಕರು ಅಸುನೀಗುತ್ತಾರೆ, ಹಲವರು ಸೆರೆ ಸಿಗುತ್ತಾರೆ. ಕಿತ್ತೂರು ಸೇನೆಯ ಕೈ ಮೇಲಾಗುತ್ತದೆ. ಚೆನ್ನಮ್ಮ ವಿಜಯವನ್ನ ಸಾಧಿಸುತ್ತಾರೆ. ಬ್ರಿಟಿಷ್ ಸೈನ್ಯ ಸೋತಾಗ ಈ ವಿಚಾರ ತಿಳಿದ ದಕ್ಕನ್ ಹಾಗೂ ಮುಂಬೈನಿಂದ ಬ್ರಿಟಿಷ್ ಸೈನ್ಯದ ದೊಡ್ಡ ಪಡೆ ಕಿತ್ತೂರಿನ ಕಡೆಗೆ ಧಾವಿಸುತ್ತದೆ. ಪರಿಸ್ಥಿತಿಯನ್ನು ಅರಿತ ಚೆನ್ನಮ್ಮ ಸಂಸ್ಥಾನದ ಸ್ಥಿತಿಗತಿಯನ್ನ ಮುಂಬೈಯಲ್ಲಿದ್ದ ಬ್ರಿಟಿಷ್ ಮೇಲಧಿಕಾರಿಗಳಿಗೆ ತಿಳಿ ಹೇಳಿದರೂ ಅವರಿಗೆ ಅರ್ಥವಾಗುವುದಿಲ್ಲ. ಯುದ್ಧವೇ ಕೊನೆಯ ಅಸ್ತ್ರ ಎಂಬ ನಿರ್ಧಾರಕ್ಕೆ ಬ್ರಿಟಿಷರು ಬಂದು ಬಿಟ್ಟಿದ್ದರು. ಆಧುನಿಕ ಶಸ್ತ್ರಾಸ್ತ್ರಗಳು ಅಪಾರ ಸೇನೆಯೊಂದಿಗೆ ಬ್ರಿಟಿಷರು ಕಿತ್ತೂರು ಕೋಟೆಗೆ ದಾಳಿಯಿಡುತ್ತಾರೆ. ಬ್ರಿಟಿಷರಿಗೆ ಕಿತ್ತೂರು ಕೋಟೆಯಲ್ಲಿದ್ದ ವಿದ್ರೋಹಿಗಳು ಕೈಜೋಡಿಸಿದ್ದರು. ಕೋಟೆಯಲ್ಲಿದ್ದ ಮದ್ದಿನ ಮನೆಯಲ್ಲಿ ಮೋಸ ಮಾಡಿಬಿಟ್ಟಿದ್ದರು. ಬ್ರಿಟಿಷರ ವಿರುದ್ಧ ಸೆಣಸಲು ಕಿತ್ತೂರು ಸೈನಿಕರಿಗೆ ಮದ್ದುಗುಂಡು ಸಿಗದಂತಾಗುತ್ತದೆ. ಬ್ರಿಟಿಷರ ದೈತ್ಯ ಸೈನ್ಯದ ಮುಂದೆ ಕಿತ್ತೂರು ಸೈನ್ಯ ಬೆಚ್ಚಿ ಬಿದ್ದಿತ್ತು. ಇಲ್ಲಿ ಬ್ರಿಟಿಷರ ಕೈ ಮೇಲಾಗುತ್ತದೆ. ಕಿತ್ತೂರು ಯೋಧರು ಪ್ರಾಣವನ್ನ ತ್ಯಾಗ ಮಾಡುತ್ತಾರೆ. ಕೋಟೆ ಕಿರಿಕಿಂಡಿಯಿಂದ ಚೆನ್ನಮ್ಮ ತಪ್ಪಿಸಿಕೊಳ್ಳಲು ಹೋಗುವ ಯತ್ನ ಸಫಲವಾಗುವುದಿಲ್ಲ. ಸೆರೆ ಸಿಕ್ಕ ಆಕೆಯನ್ನ ಬೈಲಹೊಂಗಲದ ಸೆರೆಯಲ್ಲಿ ಇಡಲಾಗುತ್ತದೆ. ಬ್ರಿಟಿಷರ ಸೈನ್ಯ ಕಿತ್ತೂರು ಕೋಟೆಯನ್ನ ಧೂಳಿಪಟ ಮಾಡುತ್ತದೆ. ಅರಮನೆಯನ್ನ ಕೆಡವುತ್ತದೆ. ಅಪಾರ ಸಂಪತ್ತನ್ನ ದೋಚುತ್ತದೆ. ಸೈನಿಕರನ್ನ ನಾಗರಿಕರನ್ನು ಕೂಡ ಹತ್ಯೆ ಮಾಡುತ್ತದೆ. ಕಿತ್ತೂರು ರಾಣಿ ಚೆನ್ನಮ್ಮನ ಸೈನ್ಯದಲ್ಲಿ ಸಾಮಾನ್ಯ ಸೈನಿಕನಾಗಿದ್ದ ಕೆಚ್ಚದೆಯ ಯೋಧ ಸಂಗೊಳ್ಳಿ ರಾಯಣ್ಣ ಸಮಾನ ಮನಸ್ಕರ ಯೋಧರ ಸೇನಾಪಡೆಯನ್ನ ಕಟ್ಟಿ ಕಿತ್ತೂರು ಬಿಡುಗಡೆಗೆ ಯತ್ನವನ್ನ ಸಮರ್ಥಕವಾಗಿ ಮುಂದುವರಿಸುತ್ತಾನೆ. ಸಂಗೊಳ್ಳಿ ರಾಯಣ್ಣನ ಭೂಗತ ಹೋರಾಟ ಮುಂದುವರಿಯುತ್ತದೆ. ಗೇರಿಲ್ಲಾ ಮಾದರಿ ಯುದ್ಧದಿಂದ ಬ್ರಿಟಿಷರು ಕೆಲ ಸಮಯ ಬೆಚ್ಚಿ ಬಿದ್ದಿದ್ದರು. ಆದರೆ ರಾಣಿ ಚೆನ್ನಮ್ಮನಿಗೆ ನಿಷ್ಠನಾಗಿದ್ದ ರಾಯಣ್ಣನನ್ನ ನೇರವಾಗಿ ಹಿಡಿಯಲು ಬ್ರಿಟಿಷರಿಗೆ ಸಾಧ್ಯವೇ ಆಗುವುದಿಲ್ಲ. ಮತ್ತೆ ಬ್ರಿಟಿಷರು ತಮ್ಮ ಹಳೆಯ ಚಾಳಿಯನ್ನ ಉಪಯೋಗಿಸಿ ರಾಯಣ್ಣನ ಆಪ್ತರಿಗೆ ಬಲೆ ಬೀಸಿ ಅವರಿಗೆ ಅನೇಕ ಆಮಿಷಗಳನ್ನ ಒಡ್ಡಿ ಸಂಗೊಳ್ಳಿ ರಾಯಣ್ಣನನ್ನ ಸೆರೆ ಹಿಡಿಯುತ್ತಾರೆ. ವೀರಾವೇಶದಿಂದ ಕಿತ್ತೂರಿಗಾಗಿ ಹೋರಾಡುತ್ತಿದ್ದ ಸಂಗೊಳ್ಳಿ ರಾಯಣ್ಣನನ್ನು ಸೆರೆ ಹಿಡಿದು ಆತನಿಗೆ ಮರಣದಂಡನೆ ವಿಧಿಸಿ ನಂದಗಡದಲ್ಲಿ ಸಾರ್ವಜನಿಕವಾಗಿ ಗಲ್ಲಿಗೇರಿಸಲಾಗುತ್ತದೆ. ಬ್ರಿಟಿಷರು ಕುಟಿಲ ತಂತ್ರದಿಂದ ವಶಪಡಿಸಿಕೊಂಡಿದ್ದ ಕಿತ್ತೂರು ಪ್ರಾಂತ್ಯವನ್ನ ಬಿಡುಗಡೆ ಮಾಡಲು ಸಂಗೊಳ್ಳಿ ರಾಯಣ್ಣ ಮಾಡಿದ ಕೊನೆಯ ಪ್ರಯತ್ನವು ವಿಫಲವಾಗುತ್ತದೆ. ಕಿತ್ತೂರು ಚೆನ್ನಮ್ಮ ಸೆರೆಮನೆಯಲ್ಲಿ ಕೊರಗುತ್ತಾರೆ. ಕಿತ್ತೂರು ಸಂಸ್ಥಾನದ ಅವಸಾನದ ನೋವಿನಲ್ಲೇ 6 ವರ್ಷ ಬೈಲುಹೊಂಗಲ ಸೆರೆಮನೆಯಲ್ಲಿದ್ದ ಕಿತ್ತೂರು ರಾಣಿ ಚೆನ್ನಮ್ಮ 1830 ಫೆಬ್ರವರಿ 30ರಂದು ಸಾವನ್ನಪ್ಪುತ್ತಾರೆ. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆಯುವುದಕ್ಕೆ ಮುಂಚೆಯೇ ಅಂದರೆ 1852ರಲ್ಲಿ ಕಿತ್ತೂರಿನ ವೀರರಾಣಿ ಚೆನ್ನಮ್ಮ ಬ್ರಿಟಿಷರಿಗೆ ಪ್ರತಿರೋಧ ಒಡ್ಡಿದ್ದು ಸ್ವಲ್ಪ ಯಶ ಸಾಧಿಸಿದ್ದು ಭಾರತದ ಇತಿಹಾಸದಲ್ಲಿ ಅಚ್ಚಳಿಯದೆ ನಿಂತಿದೆ. ಚೆನ್ನಮ್ಮ ಕಿತ್ತೂರು ಸಂಸ್ಥಾನದ ಸ್ವಾತಂತ್ರ್ಯ ಉಳಿಸಿಕೊಳ್ಳಲು ನಡೆಸಿದ ಅಪ್ರತಿಮ ಹೋರಾಟ ಇಂದಿಗೂ ಜನಮನದಲ್ಲಿ ಅಚ್ಚಳಿಯದೆ ನಿಂತಿದೆ. ನಮ್ಮ ನಾಡಿನ ಅಷ್ಟೇ ಏಕೆ ಇಡೀ ದೇಶದ ಗಮನ ಸೆಳೆದ ರಾಣಿ ಚೆನ್ನಮ್ಮ ನಾಡಿನ ಕಿತ್ತೂರು ಕೋಟೆ ದಿನೇ ದಿನೇ ಅವಸಾನದತ್ತ ಸಾಗುತ್ತಿರುವುದು ದುರಾದೃಷ್ಟ. ಇತಿಹಾಸ ಗತಕಾಲದ ವೈಭವ ಸಾರುವ ಕಿತ್ತೂರು ಹಾಗೂ ಸಂಬಂಧಿಸಿದ ಸ್ಮಾರಕಗಳು ನಿರ್ಲಕ್ಷ್ಯಕ್ಕೆ ಒಳಗಾಗುತ್ತಿರುವುದು ದುರಂತವೇ ಸರಿ. ಯುದ್ಧದ ನಂತರ ಬಳಸಿದ ಆಯುಧವನ್ನ ತೊಳೆಯುತ್ತಿದ್ದರು ಎನ್ನಲಾಗುತ್ತಿರುವ ಕಿತ್ತೂರಿನ ರಣಗಟ್ಟಿ ಕೆರೆಗೆ ಔಷಧಿಯ ಗುಣವಿತ್ತು. ಯುದ್ಧದಲ್ಲಿ ಗಾಯಾಳುಗಳು, ಹಾವು ಕಡಿತ, ಹುಚ್ಚುನಾಯಿ ಕಡಿಸಿಕೊಂಡವರಿಗೆ ಈ ಕೆರೆಯ ನೀರನ್ನ ಬಳಕೆ ಮಾಡುತ್ತಿದ್ದರು. ಆದರೆ ಇಂಥ ಕೆರೆ ಸದ್ಯ ಸಂಪೂರ್ಣ ತದ್ವಿರುದ್ಧ ಪರಿಸ್ಥಿತಿಯಲ್ಲಿದೆ. ಸದ್ಯ ಕೆರೆ ಕಲ್ಕುಷಗೊಂಡಿದ್ದು ಜೊತೆಗೆ ಅತಿಕ್ರಮಣಕ್ಕೂ ಒಳಗಾಗಿದೆ. ಸರ್ಕಾರ ಎಚ್ಚೆತ್ತಬೇಕಾಗುತ್ತದೆ. ಕತ್ತಲಲ್ಲಿ ಮುಳುಗುತ್ತಿರುವ ಐತಿಹಾಸಿಕ ಕೋಟೆ ನಿರ್ನಾಮ ಆಗುತ್ತಿರುವುದನ್ನ ತಡೆಯಬೇಕಾಗಿದೆ.